ಸನಾತನ ಹಿಂದೂ ಧರ್ಮವೇ ನಮ್ಮ ದೇಶದ ಭದ್ರತೆಗೆ ಭದ್ರ ಬುನಾದಿಯಾಗಿದ್ದು ಹಿಂದೂ ರಾಷ್ಟ್ರ ನಿರ್ಮಾಣ ಸಂಕಲ್ಪಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯು ಪ್ರಯತ್ನಶೀಲವಾಗಬೇಕಾಗಿದೆ ಅಂತ ಮುಂಬೈನ ಆಧ್ಯಾತ್ಮಿಕ ಚಿಂತಕ ಶಿವತಾಂಡವ ಸ್ತೋತ್ರ ಖ್ಯಾತಿಯ ಕಾಳಿಚರಣ್ ಮಹಾರಾಜ್ ಸ್ವಾಮೀಜಿ ಹೇಳಿದ್ದಾರೆ. ಕಳತ್ತೂರು ಗುರ್ಮೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಶಿಷ್ಯ ವೃಂದದವರಿಗೆ ಆಶೀರ್ವಚನ ನೀಡಿದರು. ರಾಷ್ಟ್ರ ಜಾಗೃತಿ ಮತ್ತು ದೇಶದ ಸುರಕ್ಷತೆಗಾಗಿ ಬಿಜೆಪಿ ನಿರಂತರವಾಗಿ ಶ್ರಮಿಸ್ತಾ ಇದ್ದು ಪಕ್ಷವನ್ನು ಇನ್ನಷ್ಟು ಬಲಶಾಲಿಗೊಳಿಸುವಲ್ಲಿ ದೇಶದ ಜನತೆ ಬೆಂಬಲ ನೀಡುವ ಅಗತ್ಯ ಇದೆ. ಸಾಧು ಸಂತರು ಮತ್ತು ಶ್ರೇಷ್ಠ ಸಂಸ್ಕಾರವಂತರ ಆಶೀರ್ವಾದವೇ ನಮಗೆಲ್ಲರಿಗೂ ಶ್ರೀರಕ್ಷೆಯಾಗಿದೆ ಅಂತ ಹೇಳಿದರು. परशुराम जी की दिव्य स्थली है, तो यहाँ से पूरे विश्व में हिंदू धर्म संस्कृति का जनजागरण होगा, ऐसी आशा है। आप सब लोग भी इसमें सहयोगी होइए और हिंदू धर्म प्रचार प्रसार और संरक्षण के लिए सहयोग करिए और भारत को फिर से पुराना गौरव लौटाने के लिए, भारत को फिर से जगत गुरु बनाने के लिए, भारत माँ को फिर से चक्रवर्ती साम्राज्ञी बनाने के लिए और भारत को फिर से सोने की चिड़िया बनाने के लिए हिंदू राष्ट्र स्थापना के उद्देश्य में सहयोग करिए, मैं सबसे विनती करता हूँ. ಬಿಜೆಪಿ ಹಿರಿಯ ಮುಖಂಡ ಮತ್ತು ಸಮಾಜ ಸೇವಕ ಸುರೇಶ್ ಪಿ ಶೆಟ್ಟಿ ಗುರ್ಮೆ ಮತ್ತು ಸತೀಶ್ ಪಿ ಶೆಟ್ಟಿ ಗುರ್ಮೆ ಅವರು ಕಾಳಿಚರಣ್ ಮಹಾರಾಜ್ ಸ್ವಾಮೀಜಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಬಿಜೆಪಿ ಹಿರಿಯ ಮುಖಂಡ ಸುರೇಶ್ ಶೆಟ್ಟಿ ಗುರ್ಮೆ, ಉದ್ಯಮಿಗಳಾದ ಅಭಿಷೇಕ್ ಭಂಡಾರಿ ಮುಲ್ಕಿ, ಪ್ರದೀಪ್ ಶೆಟ್ಟಿ ಮುಲ್ಕಿ, ಸತೀಶ್ ಪಿ ಶೆಟ್ಟಿ ಗುರ್ಮೆ, ಜಿಲ್ಲಾ ಪಂಚಾಯತ್ ಸದಸ್ಯೆ ರೇಷ್ಮಾ ಉದಯ್ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಶ್ರೀಶಾ ನಾಯಕ್ ಪೆರಣಂಕಿಲ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ವೀಣಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.